ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ವಿವಿಧ ಕಾರ್ಮಿಕ ಸಂಘಟನೆಗಳು ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿತು. ಕಾರ್ಮಿಕ ಕಾನೂನುಗಳ ತಿದ್ದುಪಡಿಯನ್ನು ವಿರೋಧಿಸಿ ಲಾಕ್ಡೌನ್ ಸಂದರ್ಭದ ವೇತನ ಪಾವತಿಸುವಂತೆ ಈ ವೇಳೆ ಆಗ್ರಹಿಸಲಾಯಿತು. ಇನ್ನು ಕೊರೋನಾ ವಾರಿಯರ್ಸ್ರನ್ನ ಖಾಯಂಗೊಳಿಸಿ ಎಲ್ಲಾ ಕಾರ್ಮಿಕರಿಗೆ ರೂಪಾಯಿ 7,500 ಹಾಗೂ 10 ಕೆಜಿ ಆಹಾರ ಧಾನ್ಯಗಳನ್ನು ಮುಂದಿನ 6 ತಿಂಗಳವರೆಗೆ ಒದಗಿಸಲು ಆಗ್ರಹಿಸಲಾಯಿತು. ಮಂಗಳೂರಿನ ಮಿನಿ ವಿಧಾನಸೌಧದ ಬಳಿ ಎಐಟಿಯುಸಿ, ಸಿಐಟಿಯು, ಐಎನ್ಟಿಯುಸಿ, ಎಚ್ಎಂಎಸ್, ಎಐಸಿಸಿಟಿಯು ಸಂಘಟನೆಯು ಪ್ರತಿಭಟನೆ ನಡೆಸಿತು. ಈ ವೇಳೆ ನೂರಾರು ಕಾರ್ಮಿಕರು ಭಾಗಿಯಾಗಿದ್ದರು. ದೇಶವ್ಯಾಪಿ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ನಡೆಸಿತು. ನಾವು ನೋಡ್ತಾ ಇರುವ ಹಾಗೆ ದೇಶದ ಹೆಚ್ಚಿನ ರಾಜ್ಯಗಳಲ್ಲಿ ಕೇಂದ್ರವು ರಾಜ್ಯವು ಒಟ್ಟು ಸೇರಿಯು ಬಿಪಿಎಲ್ ಕಾರ್ಡ್ದಾರರಿಗೆ ರೇಷನ್ ಸಿಗ್ತಾ ಇದೆ. ಬಿಪಿಎಲ್ ಕಾರ್ಡ್ದಾರರಿಗೆ ಸಿಗ್ತಾ ರೇಷನ್ ಅದು ಕೆಲವರಿಗೆ ಕೆಲವು ಕಡೆ ಧರ್ಮ ಸಿಗ್ತದೆ, ಕೆಲವು ಕಡೆ ಸ್ವಲ್ಪ ಹಣದ ಕೊಟ್ಟರೆ ಸಿಗ್ತದೆ, ಹೆಚ್ಚಿನ ರಾಜ್ಯಗಳಲ್ಲಿ ಸಿಗ್ತಾ ಇದೆ. ಹಾಗಿರುವಾಗ ಮೋದಿಯವರು ಮತ್ತೆ ನಾವು ಫ್ರೀಯಾಗಿ ರೇಷನ್ ಕೊಡ್ತೇವೆ ಅಂತ ಹೇಳಿ ಅರ್ಥ ಅಂದರೆ ಡಬ್ಬು ರೇಷನ್ ಕೊಡ್ತಾರ, ಮೊದಲು ಜನಕ್ಕೆ 5 ಕಿಲೋ ಕೊಡ್ತೇವೆ, ಈಗ 10 ಕಿಲೋ ಕೊಡ್ತಾರ, ಏನರ್ಥ ಇದೆ ಅದು? ಅದಕ್ಕೆ 90,000 ಕೋಟಿ ಖರ್ಚಿದೆ. ದೇಶದ ಎಕನಮಿ ಆರ್ಥಿಕತೆ ಬಹಳಷ್ಟು ಕೆಟ್ಟ ಪರಿಸ್ಥಿತಿ ಬಂದಿದೆ. ಈ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕಿದ್ರೆ ದೇಶದಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗಬೇಕು, ಜನರ ಕೊಳ್ಳುವ ಶಕ್ತಿ ಬರಬೇಕು ಜನರಿಗೆ. ಆದ್ದರಿಂದ ಜನರಿಗೆ ಒಂದು ಕೈಯಲ್ಲಿ ದುಡ್ಡಿದ್ರೆ ಮಾತ್ರ ಅವ್ರು ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ತಗೊಂಡಾಗ ವಸ್ತುಗಳ ಉತ್ಪಾದನೆ ಆಗ್ತದೆ. ಆ ರೀತಿ ದೇಶದ ಎಕನಾಮಿ ಒಳ್ಳೆ ರೀತಿಯಲ್ಲಿ ಮುಂದುವರಿತದೆ ಎಂಬ ಒಂದು ಕ್ರಮವನ್ನು ನಾವು ನಮ್ಮ ದೇಶದಲ್ಲಿ ಅನುಸರಿಸುತ್ತಿರುವ ಆರ್ಥಿಕ ನೀತಿಗಳ ಒಂದು ಮೂಲಸಾರ. ಕಾರ್ಮಿಕರಿಗೆ ಕೊರೋನಾ ಪರಿಹಾರ ನಿಧಿ ಒದಗಿಸಿರಿ. ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ